ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಮುಂಬೈ ಹೋಟೆಲ್ ಉದ್ಯಮಿ ರಘುರಾಮ್ ಶೆಟ್ಟಿ ದಂಪತಿಯರ ಸುವರ್ಣ ಮಹೋತ್ಸವ ಮುಂಬೈ ಬಂಟರ ಸಂಘದ ರಾಧಾಬಾಯಿ ತಿಮ್ಮಪ್ಪ ಭಂಡಾರಿ ಸಭಾಗೃಹದಲ್ಲಿ ನವೆಂಬರ್ 13ರಂದು ನಡೆಯಿತು. ಶ್ರೀ ಮಹಾಗಣಪತಿ, ಶ್ರೀ ದುರ್ಗಾ ಪರಮೇಶ್ವರಿ, ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಬೋಳ ಬಲ್ಯಾರುತಡ್ಡು ಶ್ರೀ ರಘುರಾಮ ಶೆಟ್ಟಿ ಮತ್ತು ಕಾಪು ಕೊಪ್ಪಲಂಗಡಿ ನಂದಗೋಕುಲ ಶ್ರೀಮತಿ ಭವಾನಿ ಆರ್ ಶೆಟ್ಟಿ ದಂಪತಿಯ ಸುವರ್ಣ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಕಾಂದಿವಲಿ ಪೂರ್ವದ ಅವೆನ್ಯೂ ಹೋಟೆಲ್ ಹಾಗೂ ಬೆಳಗಾವಿಯ ರಾಮದೇವ್ ಹೋಟೆಲ್ ಮಾಲಕ, ಮುಂಬೈ ಹಿರಿಯ ಹೋಟೆಲ್ ಉದ್ಯಮಿ ಶ್ರೀ ರಘುರಾಮ್ ಶೆಟ್ಟಿ ಇದೇ ಸಂದರ್ಭದಲ್ಲಿ ಸುಬ್ಬಯ್ಯ ಶೆಟ್ಟಿ ಮತ್ತು ಶ್ರೀಮತಿ ಸರಸ್ವತಿ ಶೆಟ್ಟಿ ದಂಪತಿಗಳನ್ನು ಸನ್ಮಾನಿಸಲಾಯಿತು. ರಘುರಾಮ್ ಶೆಟ್ಟಿ ದಂಪತಿ ದೀಪ ಪ್ರಜ್ವಲನೆಗೈದು ಕಲ್ಪವೃಕ್ಷದ ಹಿಂಗಾರವನ್ನ ಅರಳಿಸಿದರು. ಜೋಗೇಶ್ವರಿ ದಹಿಸರ್ ಪ್ರಾದೇಶಿಕ ಸಮಿತಿಯ ಪದಾಧಿಕಾರಿಗಳು ಮುಂಡಪ್ಪ ಎಸ್ ಪಯ್ಯಡೆ ಹಾಗೂ ಬಂಟರ ಸಂಘದ ಅಧ್ಯಕ್ಷ ಪದ್ಮನಾಭ ಎಸ್ ಪಯ್ಯಡೆ ಹಾಗೂ ಪದಾಧಿಕಾರಿಗಳು ರಘುರಾಮ್ ಶೆಟ್ಟಿ ದಂಪತಿಗಳನ್ನು ಬೆಳ್ಳಿಯ ಸ್ಮರಣಿಕೆಯೊಂದಿಗೆ ಸನ್ಮಾನಿಸಿದರು. ಇದೇ ಸಂದರ್ಭ 50 ಹಣತೆಯ ದೀಪಗಳನ್ನು ಪ್ರಜ್ವಲಿಸಲಾಯಿತು. ಈ ಸಂದರ್ಭ ವಿವಿಧ ಸಂಘ ಸಂಸ್ಥೆಗಳಿಂದ ದಂಪತಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ರಘುರಾಮ್ ಶೆಟ್ಟಿ ದಂಪತಿಯ ಮಕ್ಕಳು, ಅಳಿಯಂದಿರು ಹಾಗೂ ಬಂಧುವರ್ಗದವರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅರುಣೋದಯದ ಸೂರ್ಯನ ತೆರದಿ ಮಂಗಳಮಯವಿರಲಿ ಮಂಗಳಮಯವಿರಲಿ ಜ್ಯೋತಿ ಬೆಳಗಿ ಬರಲಿ ಸುಖ ಸಂಸಾರ ಜೀವನ ಸಾಧನ ಕರುಣಿಸಲಯ್ಯ ಪಂಕಜಲೋಚನ ಹರುಷದ ಮೊಗವಿರಲಿ
ಬೆನ್ನರೆ ನಾವು ಮಾತ ಗೋಳ ರಘುರಾಮ್ ಶೆಟ್ಟಿ ಶ್ರೀಮತಿ ಭವಾನಿ ಶೆಟ್ಟಿ ದಂಪತಿಲ್ಲ ಸುವರ್ಣ ಮಹೋತ್ಸವ ಸಂಭ್ರಮದ ಪ್ರಥಮ ಹಂತಳುಳ್ಳ ಶ್ರೀ ಮಾವಿವಿಷ್ಣು ದೇವರ ಸಾನ್ನಿಧ್ಯವು ಬಾರಿ ಸಾಂಗವಾದ 6 ಗಂಟೆ 11 ಗಂಟೆ ಮಟ್ಟ ವಿಶೇಷವಾದ ಪೂಜೆ ಭಗವಂತನ ಪಾದಕಮಲಗೂ ಸಮರ್ಪಣೆ ಮಾಡ್ತಾನೆ. ಇನ್ನಿತ ಈ ಸುವರ್ಣ ಸಂಭ್ರಮಗೂ ಕಾಂಚನ ಸನ್ನಿಭಂ ಏಕದಂತಂ ಮಹಾಕಾಯಂ ತಥ ಕಾಂಚನ ಸನ್ನಿಭಂ ಲಂಬೋದರಂ ವಿಶಾಲಾಕ್ಷಂ ವಂದೇಹಂ ಗಣನಾಯಕಂ ವಂದೇಹಂ ಗಣನಾಯಕಂ ವಂದೇಹಂ ಗಣೇರಂಬಾ ಕರುಣಾಂಬುದಿತವ ಚರಣಾಂಬುಜ ಕೆರಗುವೆ ಅಂಬಾತನಯ ಹೇರಂಬಾ. ಕಲ್ಪವೃಕ್ಷದ ಪಿಂಗಾರವು ಹರಳುತ್ತದೆ. ಐವ ವರ್ಷ ಆಯ್ನ ಸವಿ ನೆನಪುಗೂ ಐವ ತಿಪ್ಪಿಲೋನು ಮೂಲು ನಮ್ಮದೀತ ಈ ಐವ ತಿಪ್ಪಿಲೋನ ಪೊತ್ತಾವ ಹೇರಂಬಾ ಅಂಬಾತನಯ ಹೇರಂಬಾ ಕರುಣಾಂಬುದಿತವ ಚರಣಾಂಬುಜ ಕೆರಗುವೆ ಕರುಣಾಂಬುದಿತವ ಚರಣಾಂಬುಜ ಕೆರಗುವೆ ಅಂಬಾತನಯ ಹೇರಂಬಾ. ದಶನ ಮೋದಕ ಪಾಶಾಂಕುಶಪಾಣಿ ಅಸಮಜೇಷ್ಣ ಚಾರು ಕುಸುಮನಭನ ಪುತ್ರ ಅಸಮಜೇಷ್ಣ ಚಾರು ಕುಸುಮನಭನ ಪುತ್ರ ಅಂಬಾತನಯ ಹೇರಂಬಾ. ದಶನ ಮೋದಕ ಪಾಶಾಂಕುಶಪಾಣಿ ಅಸಮಜೇಷ್ಣ ಚಾರು ಕುಸುಮನಭನ ಪುತ್ರ ಅಂಬಾತನಯ ಹೇರಂಬಾ. ಉದಿತ ಚರಣ ಅರವಿಂದಯುಗಳ ದಯದಿಂದ ನೋಡನ್ನ ಯುತ ಭಾವದನ ಪ್ರದ್ಯುಮ್ನ ಸನ್ನಿಭಾ ಜಗನ್ನಾಥ ವಿಠಲನ. ಈರ ಹಿರಿಯ ಕುಲು ಪಂಡರು ಶ್ರೀ ರಾಮಕೃಷ್ಣನ ರಾಮಚಂದ್ರನ ಆದರ್ಶ ಈ ಬಾಲಿಗೆ ಬದುಕಡು ಬರಡು ದಂಡ ನಮ್ಮ ರಾಮೇ ಪಂಪನ ಕುದರ್ದಿ ಓಡು ಪಡೆದು ಐತೊಡ್ಡುಗು ದುಂಬುದ ಬಾಕಿದಕ್ಕಲ ಬದುಕು ಬಂಗಾರ ಪಂಪನ ಅಪ್ಪೆಮ್ಮನ ಆಸೆಗೂ ಪೂರಕವಾದ ಒಂಜಿ ಶುಭ ದಿಗ್ನದ ಶುಭ ಲಗ್ನದಾನಿ ಸಹೋದರ ಸಂಬಂಧಿ ಪಲಯೆ ಸುಬ್ಬಯ್ಯ ಶೆಟ್ಟರನೊಟ್ಟಿಗೂ ಬೊಂಬಾಯಿಗೆ ಪಿದಡ್ತೊಂದಿಯರು 1955 ಇಸವಿ ರಘುರಾಮ್ ಶೆಟ್ಟರಿಗೆ 13ನೇ ವರ್ಷ ಪ್ರಾಯ ಮಲ್ಪೆಗೆ ಬದದೆ ಅಪಗ ಸಮುದ್ರೋಡು ಬರ್ಪುನು ಶಿಪ್ಪುಡು ಕುಲ್ದು ಬಾವುಚ ದಕ್ಕಡೆ ಬಿಪಿಟಿಡು ಬತ್ತದೆ ಜತ್ತೆ ಕರ್ಮಭೂಮಿ ಬೊಂಬಾಯಿಗೆ ಸುರೂತ ಹೆಜ್ಜೆ ಊರಿನಾರ ಮಾಮ ಚಂದು ಶೆಟ್ಟರ್ನ ಪ್ರೊಫೇರ್ ಮಾರ್ಕೆಟ್ದ ಹಿಂದೂ ವಿಶ್ರಾಂತಿ ಗೃಹಗೂ ಬತ್ತೇನೆ ಸುದೀರ್ಘವಾಯಿನಂಚಿನ ಬೊಂಬಾಯಿದ ಜೀವನಡು ಬೆನರಂಡು ಪಂಪನ ಆನಿ ಬಾಲಕಗೆ ಕಟ್ಟಿನ ಕನನಾದನ್ನ ವಿಶ್ರಾಂತಿ ಗೃಹಟ್ಟು ಸುರೂತ ರಾತ್ರಿದ ವಿಶ್ರಾಂತಿನ ಮಲ್ತೇನೆ ಐದು ಬೊಕ್ಕ ಅವಿರತ ಶ್ರಮ ಶ್ರಮ ಶ್ರಮ. ಅಪ್ಪಗ ಅಣ್ಣನ ಮೈಸೂರು ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಬತ್ತದ ಜವಾಬ್ದಾರಿಗೆ ತೋಡು ಪನ್ಲೆಕ್ಕನೆ ಕೊಲ್ಲಿವಾಡದ ಆ ಹೋಟೆಲ್ಗೆ ಪೋಯರು. ಈ ತನಗ ಸಾಧಾರಣ ಜೀವನಾನುಭವ ಬರ್ತನೆ.
ಇಲ್ಲಲ್ಲಿ ಪಲ್ಲಿಗೆ ಮದ್ಮ್ಯಾಣ ಬೇಬೇಕೆಗೆ ಮದ್ಮ್ಯಾಣ ವಿಠಲ್ ಶೆಟ್ರನೊಟ್ಟಿಗೂ ಇನಿ ಬೇಬೇಕ ಯಾನಿ ರಾಜೀವಿ ಅಕ್ಕ ನಮ್ಮೊಟ್ಟಿಗೂ ಇದ್ದೇನೆ. ಆ ಮದ್ಮೆದ ಜವಾಬ್ದಾರಿನ ಅಣ್ಣನೊಟ್ಟಿಗೂ ಇಲ್ಲದ ಯಜಮಾನಕ್ಕನೊಟ್ಟಿಗೂ ಬಾರಿ ಪೊರ್ಲುಡು ಮೆಗ್ಗಿ ನಿಭಾಯಿಸ ಈತನಗ ಹುಡುಗಗ ಮದ್ಮೆ ಮಲ್ಪೊಡು ಒಂದು ಸುಬ್ಬಯ್ಯ ಶೆಟ್ರಿಗೆ ತೋಜೇನು. ಪ್ರಾಯ 20 ಕೈತಲ್ ಬತ್ತರಿ ಸಾರತ್ತ ವರ್ಮನುತ್ತ ಅಜ್ಪತ್ ವರ್ಮನಿಸುವಿ ಈ ಪೊರ್ತುಡು ಸುಬ್ಬಯ್ಯಣ್ಣಿ ಮದುವೆಗೆ ಆಲೋಚನೆ ಮಾಡ್ತೇನೆ. ನೆಡ್ದುಂಬು ರಘುರಾಮ್ ಶೆಟ್ಟಿ ತನ್ನ ಕಾರದ ಮಿತ್ತು ಉಂತವರ ಸಹಕಾರ ಮಂತ್ರಂಚಿನ ಪಲಯನ ಬಗ್ಗೆ ರಘುರಾಮ್ ಶೆಟ್ಟನ ಪಾತ್ರ ಇಂಚ ಇನಿ ಬೊಂಬೈದ ದಾದ ಎನ್ನ ಪ್ರಗತಿದ ಹೆಜ್ಜೆ ಇತ್ತಿನಲ್ಲ ಒಂಜೊಂಜಿ ಹೆಜ್ಜೆಡ್ಲ ಕೈಪತ್ತದ ಆದೇರ್ತಿದನಾರು ಎನ್ನ ಅಣ್ಣೆ ಸುಬ್ಬಯ್ಯ ಶೆಟ್ಟಿ. ಎನ್ನ ಕಷ್ಟದ ಜೀವನದ ಪೊರ್ತುಗು ಸುಖತ ನಿರೇಲ್ ಪತ್ತಿನಾರು ಕೊಡೆ ಪತ್ತಿನಾರು ಎನ್ನ ಅಣ್ಣೆ ಸುಬ್ಬಯ್ಯ ಶೆಟ್ಟಿ. ಉರಿ ಭೀಷ್ಮೆ ಪಂಡಲ ತಪ್ಪಾವನ್ ಸರಳ ಸಜ್ಜನ ಸಾರ್ಥಕ ಜೀವನ ಮಂತ್ರಂಚಿನ ಸುಬ್ಬಯ್ಯ ಶೆಟ್ಟರ್ನ ಜೀವನ ಗಾತೆಯನ್ನು ಪಂಡಂಡ ಬಾರಿ ಮಲ್ಲವನು ಮೈಸೂರು ಪೇಟದಿದೆ ಗುರು ಕಾಣಿಕೆ ಶಾಲು ಪಾಡ್ದೆ ಅಕ್ಕೆನ ಮಡಿಲ್ ನಿಂಜಾವರೆ ಜರತಾರಿ ಸೀರೆ ಕೊಡ್ದು ಮಣ್ಣದ ಕಾಜಿ ಐದೊಟ್ಟುಗು ಅರಸಿನ ಕುಂಕುಮ ಮಲ್ಲಿಗೆದ ಚೆಂಡು ಅಂಜನೆ ಸುಬ್ಬಯ್ಯ ಶೆಟ್ಟಿಗೆ ಶ್ರೀಫಲ ಕೊಡ್ದು ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಧನ್ಯವಾದಗಳು. ರಘುರಾಮ್ ಶೆಟ್ಟಿಗೆ ಕೂತ ಮಲ್ಪಡ್ಡೆ ಅಂಜನೆ ರಘುರಾಮ್ ಶೆಟ್ಟಿ ಭವಾನಿಯಕ್ಕೆ ಪರಸ್ಪರ ಸೇಸೆ ಪಾಡ್ದೆ ಪರಸ್ಪರ ಸತಿಪತಿ ಆಗಿರು. ಬಂಟರ ಸಂಘ ಮುಂಬೈ ಜೋಗೇಶ್ವರಿ ದೈಸಾರ್ ಪ್ರಾದೇಶಿಕ ಸಮಿತಿ ಬೋಳಾ ಶ್ರೀ ರಘುರಾಮ್ ಕೆ ಶೆಟ್ಟಿ ಸೈನಡ್ ಮೈಸೂರು ಬೋರ್ಡಿಂಗ್ ಮಲ್ತದು ಹೋಟೆಲ್ ಉದ್ದಿಮೆದ ಉಲೈ ಮರ್ಮನು ತೆರೆಯುಂಡಿರು. 1971 ವರ್ಷದ ನವೆಂಬರ್ 13 ತಾರೀಕಿಗೆ ಕಾಪು ಸುಬ್ಬಯ್ಯ ಶೆಟ್ಟಿ ಇಲ್ಲಿ ಅಯೋಧ್ಯದ ಸಿಂಧು ಶೆಟ್ಟಿ ಬೊಕ್ಕ ಕಾಪು ಕೊಪ್ಪಲ ನಂದಗೋಕುಲ ಸಿಂಧು ಶೆಟ್ಟನ ಮಗಳು ಭವಾನಿ ಮೆರನ ಕೈಪತ್ತದ ಸಂಸಾರಿಕ ಜೀವನಗೂ ಕಾರ್ದಿಯರು. ವಿಲ್ಲಾಪಾರ್ಲೆ ರಾಮಕೃಷ್ಣ ಹೋಟೆಲ್ದ ಸುಬ್ಬಯ್ಯ ಶೆಟ್ಟನ ಗರಡಿಡು ಪಳಗದು ಪ್ರಾಮಾಣಿಕ ಕಟ್ಟಟ್ಟು ಪಡೆಯಿನ ಅನುಭವನೇ ಬಂಡವಾಳ ಅದು ದೀನ ಹೆಜ್ಜೆಡು ಪಿರದಿ ಬಂದ ಸಂತಾ ಕ್ರೂಸುಡು ಬೊಕ್ಕ ಅಂದೇರಿಡು ಸ್ಟ್ರಾಬೆರಿ ವೆಜ್ ರೆಸ್ಟೋರೆಂಟ್ ಅಂಚನೆ ಬೆಳಗಾವಿ ರಾಮದೇವ್ ಹೋಟೆಲ್ನ ಸ್ಥಾಪನೆ ಮಾಡ್ತೇವೆ. ಕಾಂದೇವಿಲಿಡು ಎವೆನ್ಯೂ ಹೋಟೆಲ್ದ ವ್ಯವಹಾರವನ್ನು ವಹಿಸೊಂದುಲ್ಲೇರು. ತನ್ನ ಬದುಕದ ಕಷ್ಟದ ಕತ್ತಲಲ್ಲಿ ದೆತ್ತು ಗಿಡತದು ಗೆಲ್ಮೆದ ತುಡಾರು ತೋಜಾಯಿನ ನಂದಳಿಕ ಶ್ರೀಮಾತಾ ಸುಬ್ಬಯ್ಯ ಶೆಟ್ಟರನ್ನ ಏಪಲ ನೆಲತೊಂದು ಬಾಳ ಸಂಗಾತಿ ಭವಾನಿ ಕೊಲ್ಲುದ ಹಿರಿಯರು ಕೊಲ್ಲು ಜೋಕುಲು ಸಂಪೂರ್ಣ ಯಶಸ್ಸು ಪಡೆಯಿನ ಎತ್ತರ ಮನೆಯೇರ್ದು ಕೂಡಿನ ಮರನಾಡು ಸುರೇಶ್ ಬಕ್ಕ ಅಶೋಕ್ ಐಸಿರದ ಅರಮನೆಟ್ಟು ಗೂಡು ಮುಕ್ಕಿನ ಕೂಡು ಕುಟುಂಬ ಮಗತ್ತು ರಘುರಾಮ್ ಶೆಟ್ಟಿ ಶಾಂತಮೂರ್ತಿಯಾದ ಕುಲಮೂಲ್ಯರು ಉಪಕ್ರ ಕೊರಿನಾಗ ಉಪಕಾರ ಮಲ್ಪನ ಭಕ್ತರ ಮೈಕುನಾಗ ಎಂಟ ಸಾಧಿತೋಜಾವನ ಬಡವಾದ ಭಕ್ತಿನಾಗ ಬಂದಿ ಜಿಂಜಾವಿನ ಗುಂಪು ನಗಲೆಗೆ ಕಣ್ಣರಸುನ ಗುಣ್ ನಗಲೆಗೆ ಅದರ್ಥ ಲಕ್ಕವನ ಮಲ್ಲ ಮನಸ್ಸೆ ರಘುರಾಮ್ ಶೆಟ್ಟರನ
ಈ ದಂಪತಿಗಳ ಬದುಕಡು ಸುವರ್ಣ ಮಹೋತ್ಸವ, ಮ್ಯಾರೇಜ್ ಸುವರ್ಣ ಮಹೋತ್ಸವ. ಈ ಸಂದರ್ಭಡು ಇನ್ನು ಕಾನೆ ನಮ್ಮ ಮಹಾವಿಷ್ಣು ಮಂದಿರಡು, ಮಹಾಗಣಪತಿ ಅಂಚ ದುರ್ಗಾಪರಮೇಶ್ವರ ಮಂದಿರಡು ವಿವಿಧ ಪೂಜೆದೊಟ್ಟಿಗೆ ರಘುರಾಮ್ ಶೆಟ್ಟನ ಈ ದಾಂಪತ್ಯ ಜೀವನದ ಭವಿಷ್ಯದ ಪರವಾದ ಎನ್ನ ಪರವಾದ ಅವರಿಗೆ ಅಭಿನಂದನೆ ಸಂದಾಂದೋಲೆಂಕಲು ಇನ್ನು ನಿರೂಪಣೆ ಮಲ್ಪನಾಗ ಅಶೋಕ್ ಪಕ್ಕಳರು ಮಾತ ವಿಷಯನು ಭಾರಿ ವಿವರವಾದ ಬಂಡೆ ನನ್ನ ಪಾತ್ರೆನ ಅದಲ್ಲ ಅಪರ್ಚುನಿಟಿ ಓಲ್ಲ ತೋಜನ್ಗೆ ಯಾನ್ ಈ ಸಂದರ್ಭಡು ಹೆಚ್ಚಿನ ಪಾತ್ರೆ ಬಂದೆ ರಘುರಾಮ್ ಶೆಟ್ಟಿನ ದಾಂಪತ್ಯ ಜೀವನ ನನ್ನ ದುಂಬುಗಳು ಪೊರ್ಲುಡು ಆ ದೇವರಿನ ಅನುಗ್ರಹಡು, ಮಹಾಗಣಪತಿನ ಅನುಮತರು, ದುರ್ಗಾಪರಮೇಶ್ವರ ಅಂಚನೆ ಮಹಾವಿಷ್ಣು ಅನುಗ್ರಹಡು ಆ ನಮ್ಮೊಂದು ಬೇಜಿನ ರಾಜರು ಭಾರಿ ಶೋಕಡು ಪಣಂದುಲ್ಲೇರು ಆರ ಪಣಿ ಪಕ್ಕ ಎಂಗಲ್ಲ ದಾಲ ಒರಿದಿಜಿ ಆಂಡಲ ಆರನ ಮನಸ್ಸು ವಿತ್ತು ಎರಡು ಪಾತ್ರ ಪಣಡು ಬಂದುಲೆ ನಮ್ಮ ದಾದ ಅರ್ಥ ಮಂತನು ಜಿಂದಗಿ ಪಣದ ಅಂಡ ಗುರು ಹಿರಿಯರನ್ನ ಎದುರು ಹಿರಿಯಗಳನ್ನ ಎದುರು ಜೋಕುಲಾಯನಗಳು ಏಪಲ ತಿಗಲ ಕೊಡ್ದು ಅಕಲಿಗೆ ನಮ್ಮ ರೆಸ್ಪೆಕ್ಟ್ ಕೊಡ ತಂಡ ಏಪಲ ಎದುರು ಪಾತ್ರ ಬಲ್ಲಿ ಪಣದ ಕೇನೊಂದುಲ್ಲ ಬಂದುಲೆ ರಘುರಾಮಣ್ಣನ ಈ ಪ್ರೋಗ್ರಾಮ್ ಮಲ್ಪಡುಂದಾಂಡ ಯಾನ್ ಒರಿಯರ್ ದಾತ್ರತ್ ಜೋಗೇಶ್ವರ ದೇಶದ ಪ್ರತಿ ಒಂಜಿ ಜನಲ ಪ್ರತಿ ಒಂಜಿ ಲೇಡೀಸ್ಗಳು ಪ್ರತಿ ಜೆಂಟ್ಸ್ಗಳು ಒರಿಯರನ್ನ ಪುದಾರ್ಮಣ್ಣ ಮಸ್ತುಂಡು ಅಕಲ್ನ ಭಾರಿ ಮೆಹನತ್ ಮಿತ್ತು ಈತ ಮಲ್ಲ ಒಂಜಿ ಫಂಕ್ಷನ್ ಮಾಡ್ತಾರೆ. ರಘುರಾಮನ್ನೇ ಎಂಗ್ಲ ಜೋಗೇಶ್ವರದ ಅನ್ನದಾತೆ ಎಂಗ್ಲ ಬೆನ್ನೆಲುಬು ಪ್ರತಿ ಒಂದು ಜೋಗೇಶ್ವರದಾಗಲೇ ಎವೇನೇ ಹೋಟೆಲ್ ಬಂಡ ತಾನ ಇಲ್ಲದಲ್ಲಗ ಉಂಡು ಅಂಚೆನೆ ಆ ವಿಷಯದ ನಿರ್ದಾತ್ರ ಯಾನ್ ರಘುರಾಮನ್ನಾಗ ಎಂಗ್ಲ ಜೋಗೇಶ್ವರ ದೇಶದ ವಿಷಯಡು ಭಾರಿ ಒಂಜಿ ಕೃತಜ್ಞತೆ ಸಲ್ಲಿಸೊಂದುಲ್ಲ. ನಮ್ಮ ದಾದ ತಿಳಿಯಡು ಪಣದ ಅಂಡ ನಮ್ಮ ಧರ್ಮಪತ್ನಿ ಒಂಜಿ ಧರ್ಮಪತ್ನಿ ಕೈಗೂಡು ಬರೋಡ್ಡ ಜಿಂದಗಿ ಒಂಜಿ 5 ವರ್ಷ ನಡಪಡು ಪಣದಂಡ ಆಕಲ ರಡ್ಡಿ ಜನತಲ ದಾಂಪತ್ಯ ಸುಖಕ್ಕೂ ದೇವರನ ಆಶೀರ್ವಾದ ಉಂಡು ಅಂಚನೆ ದಂಪತಿನಗಲಿಗಲ ದೇವರನ ಆಶೀರ್ವಾದ ಎತ್ತಿನಿಟ್ಟು ಒಂಜಿ 5 ವರ್ಷ ನಡತು ಬೋಪುನು ನಮ್ಮ ಆಕಲೇನು 75 ವರ್ಷದ ಸಮಾನ ಪಡುವ ನಮ್ಮ ತೋಡು ಪಂದ್ಯಾನ ಈಗಲೇನು ಕೇಳೊಂದಿಲ್ಲ. ಒಂಜಿ ನೆನಪುದಿಲೆ 5 ವರ್ಷದ ಲೈಫ್ಡು ತನ್ನ ಧರ್ಮ ಪತ್ನಿನ ಒಂಜಿ ಪಾತ್ರ ಬೊಚ್ಚಾಂದಿನ ಪಾತ್ರ ಪನಂದ ಅಲೆಗು ಅಕ್ಲೇನ ಆಯ್ನಾತ್ ಒಂಜಿ ಸಂಬಂಧ ಕೊಂಡ ನಮ್ಮ 5 ವರ್ಷದ ಜೀವನ ಪೊರ್ಲು ನಡಪುಡು ನಿಖಲ ಪನಂದುಲ್ಲ ಬಂದುಲ ವಿದ್ಯಾರ್ಥಿನಿಂದಾಂಡ ಜೀವನ ಇಂಚೆ ನಡಪುಡು ತೆಲಿಪಾದ ಕೊರ್ಪುಜಿ ಏರಡ ಸಂಸ್ಕಾರ ಉಂಡ ಅಂಚಾದಾಗಲ ಮುಖ್ಯಮಂತ್ರಿ ಎಡ್ಡಬೋಡು ಒಂದು ಕುಟುಂಬ ಎಡ್ಡ ಆವಡಂದಾಂಡ ಇಲ್ಲ ಒಂದು ಯಜಮಾನಿ ಎಡ್ಡಬೋಡು ಒಂದು ಇಲ್ಲು ಎಡ್ಡ ಆವಡಂದಾಂಡ ಇಲ್ಲದ ಪೊಂಜೋಳಗಳು ಎಡ್ಡಬೋಡು ಇಲ್ಲು ಬೆಲೆಬಡಂದಾಂಡ ಇಲ್ಲದ ಜೋಗುಲು ಎಡ್ಡಂತಿನಕಲ ಆವಡು ಬಂದುಲ ನಮ್ಮ ಚಪ್ಪಾಳೆ ಕೊಟ್ಟುಗ ರಂಜನಿ ಸುಧಾಕರ್ ಹೆಗ್ಡೆ ಬಂಟು ಸಂಘದ ಪರವಾದ ವರ್ಲ್ಡ್ ಬಂಟ್ಸ್ ಫೆಡರೇಷನ್ ಪರವಾದ ಐಕಲ್ ಹರೀಶ್ ಶೆಟ್ಟಿಗೆ ಈ ಕಾರ್ಯಕ್ರಮ ಭಾಗವಹಿಸಲು ಸಾಧ್ಯ ಆಗಿ ತಿರುಪತಿ ರೀತಿ ನಿರ್ಧಾರ ಅನಿವಾರ್ಯವಾದ ಬತಿಗೆ ಅಂಡ ಸಂದೇಶವನ್ನು ಕಡಪಡ್ತೇವೆ ನಮ್ಮೊಟ್ಟು ಕೋಶಾಧಿಕಾರಿ ಉಳ್ತೂರು ಮೋಹನ್ ದಾಸ್ ಶೆಟ್ಟಿ ಉಳ್ಳೇರು ಬಂಜಾರ ಪ್ರಕಾಶನ್ ಈ ಕಾರ್ಯಕ್ರಮ ಭಾಗವಹಿಸಿದ್ದೇನೆ ಬರಿಯರ ಅಂಡ ಪ್ರೀತಿದ ಸಂದೇಶ ಉಂಟು ಅಂಜನೆ KD ಶೆಟ್ರೆ ನಮ್ಮ ಉಮಾಕೃಷ್ಣ ಶೆಟ್ಟಿ ಉಳ್ಳೇರು ಅಕ್ಕಳು ಮಾತ್ರ ಬರ್ತದೆ ಗೌರವ ಮಾಡ್ತಾರೆ. ಐದು ಬೊಕ್ಕ ಜಮಾಯಿತ ಪರವಾದ ಆತ್ಮೀಯ ಗೌರವ ಬೊಕ್ಕ ಸನ್ಮಾನ ಮಲ್ಲ ಹಾರ ಪಾಡ್ದೆ ಪ್ರೀತಿ ಇಂಚೆನೆ ವಿಶ್ವಾಸ ಹೆಚ್ಚಡು ಪ್ರೀತಿ ದಿಂಜೊಂದು ಪಡೆದೆ ಈ ಹಿರಿಯ ದಂಪತಿಗಳಿಗೆ ಶತವರ್ಷ ಮಲ್ಪನ ಭಾಗ್ಯನು ದೇವರ ಕೊರಡು ಆರೋಗ್ಯ ಭಾಗ್ಯ ಐಶ್ವರ್ಯ ಕಂಡು ಬಂದು ಪ್ರಾರ್ಥನೆ ಮತ್ತು ಪಾಡ್ತೇನೆ. ಈತೆ ಫೆಡರೇಷನ್ ಆಫ್ ವರ್ಲ್ಡ್ ಬಾಂಡ್ಸ್ ಅಸೋಸಿಯೇಷನ್ ಪರವಾದ ಗೌರವ ಮಾಡ್ಕೊಡು ಉಳ್ತೂರು ಮೋಹನ್ ದಾಸ್ ಶೆಟ್ರೆ ಕೋಶಾಧಿಕಾರಿ ನಮ್ಮೊಟ್ಟುಗೊಳ್ಳರೆ ಐಕಳ ಹರೀಶ್ ಶೆಟ್ರ ಪರವಾದ ವಿಶೇಷವಾಣಿಜ್ಯನ ಸಂದೇಶ ನಮ್ಮೊಟ್ಟುಗೊಂಡು ಐದು ಪಕ್ಕ ಜವಾಬ್ದಾಕುಲು ಬಾಂಬೆ ಬಂಡ್ಸ್ ಅಸೋಸಿಯೇಷನ್ ಮುಲುಂಡ್ ಬಂಡ್ಸ್ದ ಪಲಿಮಾರು ವಸಂತ್ ಶೆಟ್ರಿ ಪಕ್ಕ ಇಡೀ ಬಳಗೊಂಡು ಶಿವರಾಮಣ್ಣ ಒಳ್ಳೆರು ಮಾತ ಬಂಡಾರ ಒಳ್ಳೆರು
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.